ನಾನು ಚುನಾವಣೆಯಲ್ಲಿ ಸೋತ ಕ್ಷಣ ಕಾಂಗ್ರೆಸ್ ಪಕ್ಷ ಸೇರುತ್ತೇನೆ ಎಂಬುದು ಸುಳ್ಳು. ಇಂತಹ ವದಂತಿಯನ್ನು ಕೆಲವರು ಹಬ್ಬಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷವನ್ನು ನಾನು ಬಿಡುವುದಿಲ್ಲ. ಕಾಂಗ್ರೆಸ್ ಸೇರುವಂತಹ ದುಸ್ಥಿತಿಯು ನನಗೆ ಬಂದಿಲ್ಲ. ಇಂತಹ ವದಂತಿಗಳಿಗೆಲ್ಲ ಕಾರ್ಯಕರ್ತರು ಕಿವಿಗೊಡಬಾರದು ಎಂದು ಹೇಳಿದರು. ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಸೋತ ಕ್ಷಣ ಎಲ್ಲ ಮುಗಿದೇ ಹೋಯಿತು ಎಂದಲ್ಲ. ನಾನು 4 ದಶಕಗಳಿಂದ ರಾಜಕೀಯ ಜೀವನದಲ್ಲಿದ್ದೇನೆ. ನನ್ನ ಸೋಲಿಗೆ ಯಾರನ್ನು ಹೊಣೆ ಮಾಡುವುದಿಲ್ಲ. ಅದು ನನ್ನ ಹಣೆ ಬರಹ. ಸೋತಾಗ ಒಂದಷ್ಟು ದಿನ ಮನಸ್ಸಿಗೆ ನೋವು ಆಗುವುದು ಸಹಜ ಎಂದು ಹೇಳಿದರು. ಅಧಿಕಾರಕ್ಕೋಸ್ಕರ ಬಿಜೆಪಿ ತ್ಯಜಿಸಿ ಕಾಂಗ್ರೆಸ್ ಸೇರುವಂತಹ ದುಸ್ಥಿತಿ ನನಗೇನು ಬಂದಿಲ್ಲ. ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಅದಕ್ಕಾಗಿ ಪಕ್ಷಕ್ಕೆ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದರು. ನಾವು 10 ಸಲ ಪ್ರಯತ್ನ ಮಾಡಿದ್ದೀವಿ. ಕರ್ನಾಟಕಕ್ಕೆ ಏನಾದ್ರು ಮಾಡಿ ಅಕ್ಕಿ ಜಾಸ್ತಿ ಕೊಡಿ, ನಾವಿಲ್ಲೇನಾದ್ರು ಮಾಡಿ ಕಾರ್ಡ್ಗಳಿಗೆ ಮಾಮೂಲಿ ಅಂತ 7 kg ಕೊಟ್ಕೊಂಡು ಹೋಗೋಕೆ ಬಿಡಿ ಅಂತ. ಮೋದಿಯವರು ಫುಡ್ ಸೆಕ್ಯೂರಿಟಿ ಆಕ್ಟಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡ್ಬೋದು, ಒಂದು ದಿವಸಕ್ಕೆ 250 300 ಗ್ರಾಮ್ ಅಂತ ಕ್ಯಾಲ್ಕುಲೇಷನ್ ಇರೋದ್ರಿಂದ 5 kg ಸಾಕು ಅಂತ ವೈಜ್ಞಾನಿಕವಾಗಿ ತೀರ್ಮಾನ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಒಂದೇ ಒಂದು ನೀತಿ ಇರಬೇಕು ಅಂತೇಳಿ ನಾವು ಅಕ್ಕಿ ಕೊಟ್ಟಿರೋದು ಬಿಟ್ಟರೆ ಒಂದು ರಾಜ್ಯಕ್ಕೊಂದು ಇನ್ನೊಂದು ರಾಜ್ಯಕ್ಕೊಂದು ಇನ್ನೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಸರ್ಕಾರಕ್ಕೆ ಅಕ್ಕಿ ಕೊಡ್ತಿದ್ರೆ ಇವ್ರು ಕಾಂಗ್ರೆಸ್ ಬದ್ಲಿಗೆ ಮೋದಕ್ಕಿ ಕೊಡಲಿಲ್ಲ ಅಂತೇಳಿ ಇವ್ರು ಮಾಡಿರೋ ಪಾಪನ ಇವತ್ತು ಮೋದಿ ಮೇಲೆ ತೋರ್ಸಕ್ಕೆ ಶುರು ಮಾಡಿದ್ರೆ ಮೋದಿ ಹೇಳಿದ್ರೇನಪ್ಪ ಇವ್ರಿಗೆ ಗ್ಯಾರಂಟಿ ಕೊಡಬೇಕು, ಅಕ್ಕಿ ಕೊಡ್ತೀನಿ ಗ್ಯಾರಂಟಿ ಕೊಡಿ ಅಂತ. ನಾಚ್ ಮೋದಿ ಅಕ್ಕಿ ಕೊಡೋದಾಗಿದೆ, ನಾವೇ ಕೊಡ್ತಿದ್ವಿ ರೀ, ನಮಗೂ ಇತ್ತು ತಿಳುವಳಿಕೆ. ಶಿವಕುಮಾರ್ ಹೇಳಿರಲ್ಲ, ನಾವು ಪ್ರಣಾಳಿಕೆ ಸರಿ ಮಾಡಲಿಲ್ಲ ಅಂತ. ಈ ದೇಶದ ಪ್ರಧಾನಿ ಶಿಸ್ತು ಬಿಟ್ಟು ಆಚೆ ಹೋಗಕ್ಕೆ ರೆಡಿ ಇರಲಿಲ್ಲ. ಈ ದೇಶದ ಪ್ರಧಾನಿ ಬೇಕಾದಂಥ ಘೋಷಣೆ ಹೇಳಕ್ಕೆ ರೆಡಿ ಇರಲಿಲ್ಲ. ನಾವು ಸ್ಪಷ್ಟವಾಗಿ 7 kg ಆದರೂ ಕೊಡಬೇಕು ಅಂದು, ಸುಳ್ಳು ಹೇಳಬಾರ್ದು. 10 kg ಅಲ್ಲ, 7 kg ಆದರೂ ಕೊಡಕ್ಕೆ ಬಿಡಿ ಅಂದು. 5 kg ಮೇಲೆ ಒಂದೇ 1 kg ನಿಮಗೆ ಕೊಡೋದಿಲ್ಲ, ಬೇಕಾದ್ರೆ ಮಾರ್ಕೆಟಲ್ಲಿ ತಗೊಳ್ಳಿ ಅಂದರು. ಮತ್ತೆ ಇರೋದು ದಾಸ್ತಾನು ಎಮರ್ಜೆನ್ಸಿಗೆ. ಯಾವ್ದಾರ ದೇಶದಲ್ಲಿ ರಾಜ್ಯದಲ್ಲಿ ಫ್ಲಡ್ ಆದರೆ, ಬರ ಬಂದರೆ, ಅಲ್ಲೇನಾದ್ರು ಆಕಸ್ಮಿಕವಾಗಿ ದುರ್ಘಟನೆಗಳಾದರೆ ಅವರು ಕೊಡೋಕ್ಕೆ ಈ ದೇಶದಲ್ಲಿ ನಾವು ರಕ್ಷಣಾತ್ಮಕವಾಗಿ ದಾಸ್ತಾನು ಮಾಡೋದು. ನಮ್ಮ ಹತ್ರ ರೈಸ್ ಇದೆ ಅಂತ ಎಲ್ಲರಿಗೂ ಹಂಚ್ಕೊಡೋಕ್ಕಲ್ಲ ಇರೋದು. ಒಂದು ನಮ್ಮ ಹತ್ರ ಇರೋ ದಾಸ್ತಾನಿದೆ, ಕೊಡ್ತಾ ಇಲ್ಲ ಅಂತಾರೆ. ನಾಳೆ ಕರ್ನಾಟಕಕ್ಕೆ ಬರಗಾಲ ಬಂದರೆ ಕೊಡ್ತಾರೆ ಅವರು. ನಾಳೆ ಈ ರಾಜ್ಯದಲ್ಲಿ ಯಾವ್ದಾರ ಪ್ರವಾಹ ಪೀಡಿತ ಪ್ರದೇಶ ಬಂದು ರೇಷನ್ ಸಿಕ್ಕಲ್ಲ ಅಂದರೆ ಕೊಡ್ತಾರೆ. NDRF ಕಡೆಗೆ ರಾಷ್ಟ್ರ ನಡೀತಿರೋದು ಹಂಗೆ. ಏನು ಇರೋದೆಲ್ಲ ಕೊಟ್ಬಿಟ್ಟು ನಾಳೆ ಆಕಸ್ಮಿಕವಾಗಿ ಏನಾರಾದ್ರೂ ಎಲ್ಲೋಗ್ಬೇಕು ಈ ರಾಜ್ಯದ ಜನ ಹೊಟ್ಟೆಗಿಲ್ದಂಗಾದ್ರೆ ಅದನ್ನ ಇಟ್ಕೊಂಡು ರಿಸರ್ವ್ಸ್ ಇಟ್ಕೊಂಡು ಯಾರಾದ್ರು ಒಂದು ಮನೆಯಲ್ಲಿ ಏನಾದ್ರು ಸರಿಯಾದ ಸಂಸಾರ ಇಡ್ತೀವಿ ಅಂದರೆ ನಮ್ಮ ಕಷ್ಟಕ್ಕೆ ಒಂದಿಷ್ಟು ದುಡ್ಡಿಲಿಂದ ತೆಗೆದಿಟ್ಟಿರ್ತಾರೆ. ನಾನು ಸಿಲ್ಕ್ ಹೋಗ್ಬೇಕು, ಆ ದುಡ್ಡು ಕೊಡೋದ್ರು ಕೊಡೋಕ್ಕಾಗತ್ತಾ? ನಾನೆಲ್ಲ ಸ್ವೀಟ್ ತಿಂದು ಬರ್ಬೇಕು, ಆ ದುಡ್ಡು ಕೊಡೋದು ಯಾರು ಕೊಡೋಕ್ಕಾಗತ್ತೆ? ನಾಳೆ ಒಂದು ಆಕಸ್ಮಿಕ ಅವಘಡ ಆದರೆ ಏನು ಮಾಡಬೇಕು ಅಂತ ಒಬ್ಬ ಮನೆ ಯಜಮಾನ ಯೋಚನೆ ಮಾಡುತ್ತಪ್ಪ. ನಮ್ಮ ದೌರ್ಭಾಗ್ಯ, ನಮ್ಮ ಪಕ್ಷದವ್ರು ಸರಿಯಾಗಿ ಇದನ್ನು ಯಾವುದು ಡಿಫೆಂಡ್ ಮಾಡ್ತಾ ಇಲ್ಲ. ನಮಗೆ ಕೊಡಲಿಲ್ಲ. ಯಾವುದೇ ಬಿಜೆಪಿ ಆಳ್ವಿಕೆ ಇರೋ ರಾಜ್ಯಕ್ಕೆ ಮೋದಿಯವರು 5 kgಗಿಂತ ಹೆಚ್ಚು ಅಕ್ಕಿ ಕೊಟ್ಟಿಲ್ಲ. ಯಾಕಂದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಹುಶಃ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೇ ಪಾಸ್ ಆಗಿದ್ದ ಆ್ಯಕ್ಟಲ್ಲಿ ಇಷ್ಟೇ ಕೊಡಬೇಕು ಅಂತ ಕಾಯ್ದೆ. ಅದು ಇಷ್ಟು ಒಬ್ಬ ಮನುಷ್ಯನಿಗೆ 1 ತಿಂಗಳಿಗೆ 5 kg ಸಾಕು ಅನ್ನೋದು ಒಂದು ವಾದ. ಸಾಮಾನ್ಯವಾಗಿ 100-150 ಗ್ರಾಮು ಚೆನ್ನಾಗಿರೋರು ತಿಂತಾರೆ. ಭಾಳ ಅಂದರೆ 200-300 ಗ್ರಾಮ್ವರೆಗೂ ಇನ್ನೊಂದು ತಿನ್ಬೋದು ಅಂತೇಳಿ ತೀರ್ಮಾನ ಮಾಡಿ ಇಷ್ಟು ತಿಂತಾರೆ ಅಂತ ತೀರ್ಮಾನ ತಗೊಂಡು 5 kg ಅಕ್ಕಿ ನಿಗದಿ ಮಾಡಿ ಬಿಟ್ಟರೆ ಫ್ಯಾಷನ್ಗಲ್ಲ. ನಾನು ಹೇಳಿದೆ ಮೊನ್ನೆ, ಒಳ್ಳೆ ಕೆಲಸ ಸಿದ್ದರಾಮಯ್ಯ ಮಾಡಿರು. 5 kg ಅಕ್ಕಿನ ರೈಸ್ ಮಿಲ್ಲಿಗೆ ಮಾರೋರು ತಗೊಂಡು ಅದ್ರ ಬದಲು ಡೈರೆಕ್ಟ್ ಆಗಿ ದುಡ್ಡು ಕೊಟ್ಟಿದ್ದರಿಂದ ಅವ್ರಿಗೊಂದಿಷ್ಟು ದುಡ್ಡಾರ ಉಳಿತು. ಇದನ್ನು ಮುಂದುವರಿಸ್ಬೇಕೀಗ. ಜನಕ್ಕೆ 6-3 ರಂಗ್ ಕೊಡೋದ್ರ ಬದಲು ನೇರವಾಗಿ ಅವ್ರಿಗೆ ದುಡ್ಡು ಬರುತ್ತೆ. ಅದರ ಬೇರೆ ಬೇಳೆನೋ ಬೆಲ್ಲನೋ ಮತ್ತೊಂದು ತಗೊಳ್ಳಿಕ್ಕಾರ ಆಗುತ್ತೆ. ತಿರ್ಗಾ ಅವ್ರು ಅಕ್ಕಿ ಕೊಡೋಕೆ ಕಸರತ್ತು ಮಾಡಬಾರ್ದು. 5 kg ಸಾಕು ಅಕ್ಕಿ. ಉಳಿದ ಖರ್ಚಿಗಾರ 270 ರೂಪಾಯಿ ಕೊಟ್ಬಿಟ್ರೆ ಭಾಳ ಒಳ್ಳೇದಾಗುತ್ತೆ. ಬಸ್ಸಿಂದು ಅಷ್ಟೇ.